ಕೃಷಿಕರ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ಪ್ರತಿಭಟನೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಕೃಷಿಕ ಸಂಘದ ವತಿಯಿಂದ ನೂರಾರು ಕೃಷಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ಕಾರ ನೋಡಿದಂತೆ ಸಹಕಾರಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರು ಪಡೆದಿರುವ ಸಾಲವನ್ನ ಮನ್ನಾ ಮಾಡಬೇಕು. ಕಾಡು ಪ್ರಾಣಿಗಳಿಂದ ರೈತರ ಬೆಳೆಗಳನ್ನ ರಕ್ಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕೃಷಿಕರಿಗೆ ಯಂತ್ರೋಪಕರಣಗಳ ಕೊರತೆ ನೀಗಿಸಲು ಯಂತ್ರಧಾರ ಯೋಜನೆಯ ಮುಖಾಂತರ ಯಂತ್ರಗಳನ್ನ ವಿತರಿಸಬೇಕು. ಇನ್ನು ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು. ಕಾಡು ಪ್ರಾಣಿಗಳ ಹಾವಳಿಗೆ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆ? ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಲ್ವಾ? ನಮ್ಮ ಬೆಳೆಗಳೆಲ್ಲ ನಾಶ ಆಗ್ತಾ ಇದೆ ಕಾಡು ಪ್ರಾಣಿಗಳಿಂದ. ಇದಕ್ಕಾಗಿ ನಾವು ಸರ್ಕಾರದ ಹತ್ರ ಕೇಳಿಕೊಂಡು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ನಾವು ಕಾಡು ಪ್ರಾಣಿಗಳನ್ನೇ ಸಾಕುತ್ತೇವೆ. ಇನ್ನು ಮುಂದಿನ ದಿನದಲ್ಲಿ ನಮಗೆ ಡಿ ದರ್ಜೆಯ ನೌಕರರ ಸಂಬಳವನ್ನು ಕೊಡಿ. ನಮಗೆ ಡಿ ದರ್ಜೆಯ ನೌಕರರ ಸಂಬಳವನ್ನು ನಮಗೆ ಕೊಡಿ. ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಕಾಡು ಪ್ರಾಣಿಗಳನ್ನೇ ಸಾಕ್ತೇವೆ. ನೋಡಿ, ಮತ್ತೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರ ರೀತಿ ನಾವು ಯಾವುದೇ ಸ್ಟ್ರೈಕ್ ಅನ್ನು ಮಾಡುವುದಿಲ್ಲ. ಸರ್ಕಾರಿ ನೌಕರರ ರೀತಿಯಲ್ಲಿ ನಾವು ಸ್ಟ್ರೈಕ್ ಅನ್ನು ಮಾಡುವುದಿಲ್ಲ. ಸಂಬಳ ಹೆಚ್ಚಿಸಿ ಅಂತ ಹೇಳಿ ನಾವು 8 ಗಂಟೆ ಅಲ್ಲ 18 ಗಂಟೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇವೆ. ದಯಮಾಡಿ ಜಿಲ್ಲಾಧಿಕಾರಿಗಳೇ ಇಲ್ಲಿ ಕೇಳಿ, ನೀಡಿ ಕೊಡಿ ಜನಪ್ರತಿನಿಧಿಗಳೇ ಉಪಯೋಗಿಸೋಕ್ಕೋಸ್ಕರ ಬ್ರಿಟಿಷರ ಕಾಲದಿಂದ ಬಂದಂತಹ ಒಂದು